ಎಲ್ರಿಗೂ ನಮಸ್ಕಾರ. ಕೋಸ್ಟಲ್ ಕನ್ನಡದ ಇನ್ನೊಂದು ವಿಡಿಯೋಗೆ ಸ್ವಾಗತ. ಅದು ಅಕ್ಟೋಬರ್ 1, 2015 ಗುರುವಾರ ಅಂದು ಪ್ರಪಂಚದಾದ್ಯಂತ ಐರಾವತ ಸಿನಿಮಾ ತೆರೆ ಕಂಡಿತ್ತು. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಹಾಗೆ ಊರ್ವಶಿ ರೌಟೇಲಾ, ಪ್ರಕಾಶ್ ರೈ ಅಭಿನಯದ ಈ ಸಿನಿಮಾದ ಬಗ್ಗೆ ಸಿಕ್ಕಾಪಟ್ಟೆ ನಿರೀಕ್ಷೆಗಳು ಗಾಂಧಿನಗರ ಹಾಗೆ ರಾಜ್ಯಾದ್ಯಂತ ಹರಿದಾಡಿದ್ದವು. ಎಪಿ ಅರ್ಜುನ್ ನಿರ್ದೇಶನದಲ್ಲಿ ಮೂಡಿಬಂದಂತಹ ಈ ಸಿನಿಮಾದಲ್ಲಿ ದರ್ಶನ್ ಅವರು ಅದೆಷ್ಟೋ ವರ್ಷಗಳ ಬಳಿಕ ಕಾಕಿ ತೊಟ್ಟು ಅಬ್ಬರಿಸಿದ್ರು. ವಿ ಹರಿಕೃಷ್ಣ ಅವರ ಸಂಗೀತದಲ್ಲಿ ಮೂಡಿಬಂದಂತಹ ಈ ಸಿನಿಮಾಗೆ ಸಂದೇಶ್ ನಾಗರಾಜ್ ಅವರು ಬಂಡವಾಳವನ್ನು ಹೂಡಿದ್ರು. ಗಾಂಧಿನಗರದ ಸಂತೋಷ್ ಮುಖ್ಯ ಚಿತ್ರಮಂದಿರ ಸೇರಿದಂತೆ ಪ್ರಪಂಚದಾದ್ಯಂತ ಐರಾವತ ತೆರೆಗೆ ಅಪ್ಪಳಿಸಿತ್ತು. ಸಿನಿಮಾ ರಿಲೀಸ್ ಆಯಿತು. ಆದರೆ ಚಿತ್ರಕ್ಕೆ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಯಿತು. ಹಾಗಂತೆ ಹೀಗಂತೆ ಹೇಗೇಗೋ ಒಂದಿಷ್ಟು ಮಂದಿ ಈ ಚಿತ್ರದ ಬಗ್ಗೆ ಅಪಪ್ರಚಾರವನ್ನು ಮಾಡಿದ್ರು. ಇವೆಲ್ಲದರ ಮಧ್ಯೆ ಸಿನಿಮಾ ಗೆದ್ದು ಬೀಗಿತ್ತು. ಆದರೆ ಈ ಸಕ್ಸಸ್ ಅನ್ನು ಅದೆಷ್ಟೋ ಮಂದಿ ಅದೊಂದು ಫ್ಲಾಪ್ ಸಿನಿಮಾ ಅಂತ ಹೇಳ್ತಾರೆ. ಆದರೆ ಇದು ನಿಜವಾಗ್ಲೂ ಫ್ಲಾಪ್ ಸಿನಿಮಾನ? ಸಾಧ್ಯನೇ ಇಲ್ಲ. ಯಾಕಂತ ಹೇಳಿದರೆ ಈ ಸಿನಿಮಾಗೆ ನಾವು 25ನೇ ದಿನದಂದು ಸಂತೋಷ್ ಮುಖ್ಯ ಚಿತ್ರಮಂದಿರಕ್ಕೆ ಈ ಸಿನಿಮಾ ವೀಕ್ಷಿಸಲು ಹೋಗಿದ್ವಿ. ಟಿಕೆಟ್ ಅಂತೂ ಇಲ್ವೇ ಇಲ್ಲ. ಹೌಸ್ಫುಲ್ ಬೋರ್ಡ್ ಚಿತ್ರಮಂದಿರದ ಮುಂದೆ ಹಾಕಲಾಗಿತ್ತು. ಆಲ್ರೆಡಿ ಬಾಲ್ಕನಿ ಸೋಲ್ಡ್ ಔಟ್ ಆಗಿತ್ತು. ಬಾಲ್ಕನಿಗಳು ಭರ್ತಿ ಎಂದು ಚಿತ್ರಮಂದಿರದ ಮುಂದೆ ಹಾಕಿದ್ರು. ಹೋಗ್ಲಿ ಕೆಳಗಡೆಯಾದರೂ ಟಿಕೆಟ್ ಸಿಗುತ್ತಾ ಅಂತೇಳಿ ಕಷ್ಟಪಟ್ಟು ಸರತಿ ಸಾಲಿನಲ್ಲಿ ನಿಂತು ಕೆಳಗಿನ ಟಿಕೆಟ್ ಸಿಕ್ತು. ನಮ್ಮ ಹಿಂದಿದ್ದ ಒಂದು 4-5 ಮಂದಿಗೆ ಟಿಕೆಟ್ ಸಿಕ್ತು ಅಷ್ಟೇ. ಮತ್ತೆ ಅದಾಗಲೇ ಸೋಲ್ಡ್ ಔಟ್ ಬೋರ್ಡ್ ಬಿದ್ದಾಯಿತು. ಟಿಕೆಟ್ ಸಿಕ್ತು ಅಂತೇಳಿ ಚಿತ್ರಮಂದಿರ ಹತ್ರ ಹೋದರೆ ಸೀಟಂತೂ ಸಿಗ್ತಾನೇ ಇಲ್ಲ. ಅದು ಯಾವ ಸೀಟು, ಅದು ಎಲ್ಲಿ, ಏನು ಎತ್ತ ಗೊತ್ತೇ ಇಲ್ಲ. ಯಾಕಂತ ಹೇಳಿದರೆ ಮೊಟ್ಟ ಮೊದಲ ಬಾರಿಗೆ ಗಾಂಧಿ ಕ್ಲಾಸ್ನಲ್ಲಿ ಟಿಕೆಟ್ ಪಡೆದು ಸಿನಿಮಾ ನೋಡಿರೋದು. ಚಿತ್ರಮಂದಿರ ಸಿಬ್ಬಂದಿ ಟಾರ್ಚ್ ಇಟ್ಕೊಂಡು ಬಂದರು. ನೋಡಿದರೆ ಮುಂಭಾಗದಲ್ಲಿ ಫಸ್ಟ್ ರೋ, ಕಣ್ಣೆತ್ತಿ ನೋಡಿದರೆ ಕಾಣೋದೇ ಪರದೆ, ಅದು ಬಿಟ್ಟರೆ ಬೇರೆ ಏನು ಕಾಣ್ತಾನೇ ಇಲ್ಲ. ಮುಂಭಾಗದಲ್ಲಿ 120 ರೂಪಾಯಿ ಕೊಟ್ಟು, ಆ ಕಾಲದಲ್ಲಿ 120 ರೂಪಾಯಿ ಕೊಟ್ಟು ನೋಡಿದಂತಹ ಸಿನಿಮಾ ಮಿಸ್ಟರ್ ಐರಾವತ. ಸಂತೋಷ್ ಚಿತ್ರಮಂದಿರದ ಪರದೆ ನಿಮಗೆ ಗೊತ್ತೇ ಇರ್ಬೋದು. ಒಂದಿಷ್ಟು ಮಂದಿ ಈ ಚಿತ್ರಮಂದಿರದಲ್ಲಿ ಸಿನಿಮಾ ನೋಡಿದರೆ ಅವರಿಗೆ ಅನುಭವ ಇರುತ್ತೆ. ಅದು ಎಷ್ಟು ವಿಸ್ತಾರವಾದಂತಹ ಪರದೆ ಅಂತ ಸಂತೋಷ್ ಚಿತ್ರಮಂದಿರದಲ್ಲಿ ಸಿನಿಮಾ ನೋಡಿದರೆ ಗೊತ್ತಿರುತ್ತೆ. ಸಿಕ್ಕಾಪಟ್ಟೆ ದೊಡ್ಡ ಪರದೆ, ಗೋಡೆ ಎಷ್ಟು ಅಗಲ ಇದೆಯೋ ಅಷ್ಟು ಅಗಲ ಪರದೆನೇ ಇದೆ. ಈ ಚಿತ್ರಮಂದಿರದಲ್ಲಿ ಮುಂಭಾಗದಲ್ಲಿ ಏನಾದರೂ ಸಿನಿಮಾವನ್ನು ನೋಡಿದರೆ ಬರೀ ದರ್ಶನ್ ಅವರ ಕಾಲು ಬಿಟ್ಟರೆ ಬೇರೆ ಏನು ಕಾಣ್ತಾನೇ ಇಲ್ಲ. ಅಷ್ಟೊಂದು ಎತ್ತರವಾದಂಥ ಪರದೆ ಅದು. ಅದೇಗೂ ಸಿನಿಮಾವನ್ನು ನೋಡಾಯಿತು. ನಮಗಂತೂ ಸಿನಿಮಾ ಇಷ್ಟವಾಯಿತು ಬಿಡಿ. ಯಾಕಂತ ಹೇಳಿದರೆ ಒಂಥರ ವಿಭಿನ್ನವಾದಂತಹ ಕಥಾ ಅಂಧರವನ್ನು ಹೊಂದಿರುವಂಥ ಸಿನಿಮಾ. ಒಂದಿಷ್ಟು ಮಂದಿಗೆ ಇಷ್ಟವಾಗಲಿಲ್ಲ. ಅದು ಅವರ ಟೇಸ್ಟ್ ಆಫ್ ಲೈಫ್, ಗೊತ್ತಿಲ್ಲ. ಇದೇ ಸಂತೋಷ್ ಚಿತ್ರಮಂದಿರದಲ್ಲಿ, ಗಾಂಧಿನಗರ ಸಂತೋಷ್ ಚಿತ್ರಮಂದಿರದಲ್ಲಿ 50 ದಿನವನ್ನು ಪ್ರದರ್ಶನ ಕಂಡಿತು. ಆ ಬಳಿಕ ಇದು ಮೇನಕ ಚಿತ್ರಮಂದಿರಕ್ಕೆ ಎತ್ತಂಗಡಿ ಆಯಿತು. ಹೀಗೆ ಅಲ್ಲಿ ಇಲ್ಲಿ ಅಂತೇಳಿ ಒಟ್ಟು 100 ಡೇಸನ್ನು ಈ ಸಿನಿಮಾ ಪೂರೈಸಿತು. ಅದಾಗಲೇ ಮೊದಲ ವಾರದಲ್ಲಿ ಈ ಸಿನಿಮಾ ಬಾಕ್ಸ್ ಆಫೀಸನ್ನು ಕೊಳ್ಳೆ ಹೊಡೆಯಿತು. ಅಷ್ಟೊತ್ತಿಗಾಗಲೇ ಸಿನಿಮಾ ಗೆದ್ದು ಬೀಗಿತ್ತು. ಒಂದು ಮುಖ್ಯ ಚಿತ್ರಮಂದಿರದಲ್ಲಿ 50 ದಿನವನ್ನು ಪ್ರದರ್ಶನ ಕಾಣುತ್ತೆ ಅಂತಾದರೆ ಅದು ಸಕ್ಸಸ್ ಅಲ್ವೇ? ಇದೇ ಗಾಂಧಿನಗರದಲ್ಲಿ ಒಂದು 100 ದಿನ ಈ ಸಿನಿಮಾ ಪ್ರದರ್ಶನ ಕಂಡಿತ್ತು ಅಂತ ಹೇಳಿದ ಸಕ್ಸಸ್ ಅಲ್ವೇ? ಆದರೆ ಇದೊಂದಿಷ್ಟು ಮಂದಿಗೆ ಈ ಸಿನಿಮಾ ಸಕ್ಸಸ್ ಅಲ್ವಂತೆ. ಅದು ಯಾವ ಆ್ಯಂಗಲ್ನಲ್ಲಿ ಸಕ್ಸಸ್ ಅಲ್ಲ ಅಂತ ಹೇಳ್ತಾರೋ ಗೊತ್ತಿಲ್ಲ. ಒಟ್ಟಾರೆಯಾಗಿ ಅವರಿಗೆ ಇಷ್ಟ ಆಗಿಲ್ಲ ಅಂತ ಆದರೆ ಈ ಸಿನಿಮಾ ಸಕ್ಸಸ್ ಅಲ್ಲ. ಅವರಿಗೆ ಇಷ್ಟ ಆದರೆ ಮಾತ್ರ ಈ ಸಿನಿಮಾ ಸಕ್ಸಸ್ಸಾ ಅನ್ನೋದು ಕೂಡ ಒಂದು ಪ್ರಶ್ನೆ. ಅಷ್ಟೇ ಅಲ್ಲ, ಈ ಸಿನಿಮಾ ಕನ್ನಡದಲ್ಲಿ ಗೆಲುವಿನ ಪತಾಕೆ ಹಾರಿಸಿದ ಬಳಿಕ ಇದನ್ನು ಹಿಂದಿಗೆ ಡಬ್ ಮಾಡಲಾಗುತ್ತೆ ವರ್ದಿವಾಲಾ ಅನ್ನೋ ಹೆಸರಿನಲ್ಲಿ. ಅಲ್ಲೂ ಕೂಡ ಈ ಸಿನಿಮಾ ಸಿಕ್ಕಾಪಟ್ಟೆ ಜನಮನ್ನಣೆಗೆ ಪಾತ್ರವಾಗುತ್ತೆ. ಬಹುಮುಖ್ಯವಾಗಿ ಈ ಸಿನಿಮಾ ಪಾಕಿಸ್ತಾನದಲ್ಲೂ ರಿಲೀಸ್ ಆಗುತ್ತೆ. ಗ್ಯಾಂಗ್ಸ್ಟಾರ್ ಅನ್ನೋ ಹೆಸರಿನಲ್ಲಿ ನಮ್ಮ ಕನ್ನಡದ ಮಿಸ್ಟರ್ ಐರಾವತ ಸಿನಿಮಾ ಪಾಕಿಸ್ತಾನದಲ್ಲಿ ಉರ್ದು ಭಾಷೆಯಲ್ಲಿ ರಿಲೀಸ್ ಆಗುತ್ತೆ. ಇದು ಆ ಕಾಲದಲ್ಲಿ ಒಂದು ಸಿಕ್ಕಾಪಟ್ಟೆ ಸೆನ್ಸೇಷನ್ ಕ್ರಿಯೇಟ್ ಮಾಡಿತ್ತು. ಶಿವಪ್ರಸಾದ್ ಶೆಟ್ಟಿ ಅನ್ನೋರು ಈ ಚಿತ್ರದ ಪೋಸ್ಟರ್ ಅನ್ನು ಮೊಟ್ಟ ಮೊದಲ ಬಾರಿಗೆ ರಿವೀಲ್ ಮಾಡ್ತಾರೆ. ಪಾಕಿಸ್ತಾನದಲ್ಲಿ ರಿಲೀಸ್ ಆದ ಗ್ಯಾಂಗ್ಸ್ಟಾರ್ ಚಿತ್ರದ ಪೋಸ್ಟರ್ ಅನ್ನು. ಈ ಸಿನಿಮಾಗೆ ಪಾಕಿಸ್ತಾನದಲ್ಲಿ ಕೂಡ ಉತ್ತಮವಾದ ಪ್ರತಿಕ್ರಿಯೆ ಕೂಡ ವ್ಯಕ್ತವಾಗಿತ್ತು. ಹಾಗೆ ಪಾಕಿಸ್ತಾನದಲ್ಲಿ ಕೂಡ ಡಿ ಬಾಸ್ಗೆ ಅಭಿಮಾನಿಗಳಿದ್ದಾರೆ. KGF ಚಿತ್ರದ ಬಳಿಕ ರಿಲೀಸ್ ಆದ ಕನ್ನಡದ ಸಿನಿಮಾ ಅಂದರೆ ಅದು ಮಿಸ್ಟರ್ ಐರಾವತ, ಅದು ಗ್ಯಾಂಗ್ಸ್ಟಾರ್ ಅನ್ನೋ ಹೆಸರಿನಲ್ಲಿ. ಹೀಗೆ ನಮ್ಮ ಒಂದು ಕನ್ನಡದ ಸಿನಿಮಾ ಒಂದು ಕೇವಲ ಕರ್ನಾಟಕ ಮಾತ್ರವಲ್ಲ, ದೇಶ ವಿದೇಶದಲ್ಲಿ ಕನ್ನಡದಲ್ಲೇ ತೆರೆ ಕಂಡು, ಅದಾದ ಬಳಿಕ ಹಿಂದಿಗೆ ಡಬ್ಬಿಂಗ್ ಆಗಿ ಅಲ್ಲಿ ತೆರೆ ಕಂಡು, ಅದಾದ ನಂತರ ಪಾಕಿಸ್ತಾನದಲ್ಲಿ ಅವರ ಉರ್ದು ಭಾಷೆಗೆ ಡಬ್ಬಿಂಗ್ ಆಗಿ ಗ್ಯಾಂಗ್ಸ್ಟಾರ್ ಅನ್ನೋ ಹೆಸರಿನಲ್ಲಿ ರಿಲೀಸ್ ಆಗಿ ಅಲ್ಲೂ ಜನಮನ್ನಣೆಗೆ ಪಾತ್ರವಾಯಿತು ಅಂತ ಹೇಳಿದರೆ ಇದು ಸಕ್ಸಸ್ ಅಲ್ಲದೆ ಮತ್ತೇನು? ಇದನ್ನು ಪ್ರೇಕ್ಷಕರೇ ನಿರ್ಧಾರ ಮಾಡಬೇಕು. ಅದು ಯಾರು ಈ ಸಿನಿಮಾ ಸಕ್ಸಸ್ ಕಂಡಿಲ್ಲ ಅಂತ ಹೇಳ್ತಾರೋ ಇವಿಷ್ಟು
ಈ ಹಂತ ಹಂತವಾಗಿ ಗಳಿಕೆಯಲ್ಲಾಗಿರ್ಬೋದು ಅಥವಾ ರಿಲೀಸ್ನಲ್ಲಾಗಿರ್ಬೋದು ಇವೆಲ್ಲವನ್ನು ನೀವೇ ತಾಳೆ ಹಾಕಿ ನೋಡಿದರೆ ಗೊತ್ತಾಗುತ್ತೆ ಈ ಸಿನಿಮಾ ಸಕ್ಸಸ್ ಕಂಡಿದೆಯೋ ಇಲ್ವೋ ಅಂತ. ನಮಸ್ಕಾರ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಇನ್ಸ್ಟಾಗ್ರಾಮ್ ಪೇಜ್ ಹಾಗೆ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.